ನಾನು UT ಖಾದರ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು UT ಖಾದರ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದು ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಧನ್ಯವಾದಗಳು ಸರ್. ಮಾನ್ಯ ಸಚಿವರು ಈಗ ಪ್ರಮಾಣ ವಚನಕ್ಕೆ ಸಹಿ ಮಾಡಲಿದ್ದಾರೆ. ಸಚಿವರಿಗೆ ಹೂಗುಚ್ಚೆ ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಅಭಿನಂದನೆಗಳನ್ನು ಸಲ್ಲಿಸಲಿದ್ದಾರೆ. ಈಗ ಇವತ್ತು ನಮ್ಮ ಎಲ್ಲರ ನಾಯಕರಾದ UT ಖಾದರ್ ಅವರು, ನಾವು ಅವರ ಬಗ್ಗೆ ಹೇಳ್ಬೇಕಂತಿಲ್ಲ. ಅವರು ಎಲ್ಲ ವರ್ಗದವರಿಗೂ ಎಲ್ಲರಿಗೂ ಸಮಾನವಾಗಿ ಇರುವಂಥ ಒಂದು ನಾಯಕರು. ಈ ರಾಜ್ಯದ ಸಿದ್ದರಾಮಯ್ಯವರು ಜಿಯವರು ಹೇಗಿದ್ದಾರೆ, DKC ಅವರು ಹೇಗಿದ್ದಾರೆ, ಅದೇ ಥರ UT ಖಾದರ್ ಅವರು ಈ ರಾಜ್ಯದ ಎಲ್ಲ ವರ್ಗದವರ ಹತ್ರ ಪ್ರೀತಿ ಮಾಡುವಂಥ ನಮಗೆ ಅಂಥ ನಾಯಕ ಸಿಕ್ಕಿದ್ದು ನಮ್ಮ ಪುಣ್ಯ. ಯಾಕೆಂದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಜಾತಿ ಭೇದ ಏನು ಇಲ್ಲದೆ ಸಮಾನವಾಗಿ ನಮ್ಮ ಪ್ರವಾದಿಯವರು ಹೇಳಿಕೊಟ್ಟಂಥ ಮಾತು, ಎಲ್ಲರನ್ನು ಪ್ರೀತಿಸುವವನು ಮಾನವನು. ಅದೇ ಥರ ನಡೆಯುತ್ತಾ ಇರುವಂಥ ನಮ್ಮ ನಾಯಕರು, ಅವರಿಗೆ ಆಯುಸ್ಸು ಆರೋಗ್ಯವು ದೇವರು ಜಾಸ್ತಿ ಕೊಡಲಿ. ಎಲ್ಲರೂ ಅವರ ಹತ್ರ ಕಲಿಬೇಕಾಗ್ತದೆ. ಯಾಕೆಂದರೆ ಯಾವುದೇ ಒಂದು ಸಮಸ್ಯೆ ಬಂದರೂ ಪ್ರೀತಿ ತೋರಿಸುತ್ತಾ ಅವರನ್ನು ದೂರಿದರು ಅಂಥ ಒಂದು ನಾಯಕರು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಈಗ ಅವರು ಉಪಮುಖ್ಯಮಂತ್ರಿ ಆಗಬೇಕಾಗಿತ್ತು, ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅಷ್ಟು ಒಂದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರ ಹತ್ರ ಪ್ರೀತಿಸುವಂಥ ನಾಯಕರು. ಈಗ ಅವರು ಮಂತ್ರಿ ಆಗಿದ್ದಾರೆ, ನಮಗೆ ತುಂಬ ಸಂತೋಷ ಆಗಿದೆ. ಮತ್ತು ಮುಂದಿನ ದಿನದಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಎಲ್ಲ ವರ್ಗದವರು ನಮ್ಮ ಆಶೆ. ಇವತ್ತು ನಮ್ಮ ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೆ ಸಂತೋಷದ ವಿಷಯ, UT ಖಾದರ್ ಎಂಬ ಒಬ್ಬ ಶಾಸಕ ಇಡೀ ದೇಶದಲ್ಲಿ ಹೆಸರುವಾಸಿ. ಯಾವ ಖಾತೆಯನ್ನು ಕೊಟ್ಟರೂ ಸಮರ್ಪಕವಾಗಿ ಕೆಲಸ ಮಾಡುವ ಒಬ್ಬ ಶಾಸಕ. ಅವರು ಆರೋಗ್ಯ ಸಚಿವರಾಗಿರುವಾಗ ಕೇಂದ್ರದಿಂದ ಪ್ರಶಸ್ತಿಯನ್ನು ಪಡೆದ ಒಬ್ಬ ಶಾಸಕ. ಹಾಗೆಯೇ ಹಲವಾರು ಖಾತೆಗಳು ಅವರ ಪಾಲಿಗೆ ಬಂದ ಸಮಯದಲ್ಲಿ ಕೇಂದ್ರದಿಂದಾಗಲೂ ರಾಷ್ಟ್ರ ಮಟ್ಟದಲ್ಲಿ ಪ್ರಶಂಸೆಯನ್ನು ಪಡೆದ ಒಬ್ಬ ಸಮರ್ಥ ನಾಯಕ. ಈ ಸಾರಿ ಅವರಿಗೆ ಸ್ಪೀಕರ್ ಹುದ್ದೆಯನ್ನು ಕೊಟ್ಟರು. ಸ್ಪೀಕರ್ ಹುದ್ದೆ ಅಂದರೆ ಏನು, ಅದರ ಕೆಪಾಸಿಟಿ ಏನು ಎಂದು ಹೇಳಿ ಇಡೀ ದೇಶಕ್ಕೆ ತೋರಿಸಿಕೊಟ್ಟ ಒಬ್ಬ ಸಮರ್ಥ ನಾಯಕ
ವಿಧಾನಸಭೆಯನ್ನು ಹೇಗೆ ನಡೆಸಬೇಕು, ಶಾಸಕರು ಹೇಗೆ ಬರಬೇಕು ಎಂದು ಹೇಳಿ ಇಡೀ ದೇಶಕ್ಕೆ ತೋರಿಸಿಕೊಟ್ಟ ಒಬ್ಬ ಸಮರ್ಥ ನಾಯಕ. ಕರಪ್ಷನ್ ಇಲ್ಲದೆ ದೇಶದಲ್ಲಿ ಎಲ್ಲ ವರ್ಗದ ಜನರನ್ನು ಪ್ರೀತಿ ಸೌಹಾರ್ದತೆಯಿಂದ ಒಂದು ಪ್ರೀತಿಯಿಂದ ಎಲ್ಲರನ್ನು ಒಗ್ಗೂಡಿಸಿ ಹೋಗುವ ನಾಯಕ. ಆದುದರಿಂದ ಅವರಿಗೆ ಇವತ್ತು ಸಂಪುಟ ದರ್ಜೆಯ ಶಾಸಕರಾಗುವಾಗ ಇಡೀ ಅವರ ವಿಧಾನಸಭಾ ಕ್ಷೇತ್ರದ ಜನರಿಗೆ ಸಂತೋಷದ ವಿಷಯ. ಎಲ್ಲರ ಮನೆಯಲ್ಲಿ ಇವತ್ತು ಸಂತೋಷ ಮನೆ ಮಾತಾಗಿದೆ. ಆದುದರಿಂದ ಯು ಟಿ ಖಾದರ್ ಅವರಿಗೆ ದೇವರು ಆರೋಗ್ಯ, ಆಯುಷ, ಸುಖ, ನೆಮ್ಮದಿ ಕೊಡಲಿ ಎಂದು ಹಾರೈಸುತ್ತೇನೆ. ಅವರ ಖಾತೆಯನ್ನು ಒಳ್ಳೆ ಮಾಡಿ ನಿಭಾಯಿಸಲು ಅವರಿಗೆ ದೇವರು ಶಕ್ತಿ ಕೊಡಲಿ ಎಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರತಕ್ಕಂತಹ ಸನ್ಮಾನ್ಯ ಯು ಟಿ ಖಾದರ್ ಅವರು ಇವತ್ತು ಸಂಪುಟ ದರ್ಜೆ ಸಚಿವರಾಗಿ ಪ್ರಮಾಣ ವಚನ ಮಾಡಿರುವುದು ನಮ್ಮ ಇಡೀ ರಾಜ್ಯಕ್ಕೆ ಸಂತೋಷದ ವಿಷಯ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರುವಾಗ ಸ್ಪೀಕರ್ ಆಗಿದ್ದರು. ಆ ಸ್ಪೀಕರ್ ಸ್ಥಾನವನ್ನು ಇಡೀ ದೇಶಕ್ಕೆ ಮಾದರಿಯಾಗಿ ಮಾಡಿದ್ದಾರೆ ಅವರು. ಈ ಹಿಂದೆ ಕೂಡ 2016ರಲ್ಲಿ ಆಹಾರ ಸಚಿವರಾಗಿಯೂ 2018ರಲ್ಲಿ ಅವರು ಆರೋಗ್ಯ ಸಚಿವರಾಗಿಯೂ ತದನಂತರ ಅವರು ನಗರಾಭಿವೃದ್ಧಿ ಸಚಿವರಾಗಿಯೂ ತುಂಬ ಕೆಲಸವನ್ನು ಮಾಡಿರುತ್ತಾರೆ. ಬಹಳ ಒಂದು ಅನುಭವಿ ವ್ಯಕ್ತಿ ಎಂದು ಹೇಳ್ಬೋದು. ಇನ್ನು ಮುಂದಕ್ಕೆ ಯಾವ ಸ್ಥಾನಮಾನ ಸಿಗ್ತದೆ ಎಂಬ ನಮಗೆ ಗೊತ್ತಿಲ್ಲ, ಆದರೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇನೆ.